ಕಾರ್ಪಾಡಿನಲ್ಪ ಬಳುಪು ತೋಜಾಯಿ ಊರು ಕಾರ್ಪಾಡಿ. ಜೀರ್ಣೋದ್ಧಾರಗೊಳ್ತಿದೆ ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ. ಕಾರ್ಪಾಡಿನಲ್ಪ ಬಳುಪು ತೋಜಾಯಿ ಊರು ಅಂದ್ರೆ ಕಾಲು ಊರಿದಲ್ಲಿ ಬೆಳಕು ತೋರಿಸಿದ ಊರು. ಇದುವೇ ಕಾರ್ಪಾಡಿ. ಬಲ್ಲೇರಿ ಮಲೆಯ ತುದಿಯಿಂದ ಕಾರ್ಪಾಡಿಗೆ ಒಂದು ಹೆಜ್ಜೆ ಮುಂದಿಟ್ಟು ನಾಲ್ಕೂರಿಗೂ ಬೆಳಕು ತೋರಿಸಿದ ದೇವರು ಶ್ರೀ ಸುಬ್ರಹ್ಮಣ್ಯ. ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಸುತ್ತಲಿನ 10 ಊರಲ್ಲೂ ತನ್ನ ಕಾಣಿಕದಿಂದಲೇ ಪ್ರಸಿದ್ಧಿ ಪಡೆದಿದೆ. ಆರ್ಯಾಪು ಗ್ರಾಮದ ಗ್ರಾಮ ದೇವಸ್ಥಾನ ಎಂದು ಹೇಳಿದರೂ ಇಲ್ಲಿಗೆ 10 ಊರಿನ ಮಂದಿಯೂ ಭಕ್ತರೆ. ಶನಿವಾರದ ದಿನ ನಾನಾ ಊರಿನ ಭಕ್ತರು ಬಂದು ದೇವರ ಮುಂದೆ ಮಂಡಿಯೂರಿ ತಮ್ಮ ಹರಕೆ ಸೇವೆ ತೀರಿಸಿಕೊಳ್ಳುವ ದೃಶ್ಯ ಇಲ್ಲಿ ಸಾಮಾನ್ಯ. ಬಲಿವಾಡು ಪ್ರಿಯ ಕಾರ್ಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವರಿಗೆ ಈಗ ಜೀರ್ಣೋದ್ಧಾರದ ಸಡಗರ. ದೇವಸ್ಥಾನದ ರಾಜಗೋಪುರ ಪುನರ್ ನಿರ್ಮಾಣಗೊಳ್ಳುತ್ತಿದ್ದು ಸುತ್ತಲಿನ ಪ್ರದೇಶ ಇನ್ನೂ ವಿಶಾಲಗೊಂಡಿದೆ. ಬಾಲಲಯದಲ್ಲಿರುವ ದೇವರನ್ನು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಿ ದೇವರ ಸೊಬಗನ್ನು ಕಣ್ತುಂಬಿಕೊಳ್ಳುವ ದಿನಕ್ಕೆ ದಿನಗಣನೆ ಆರಂಭಗೊಂಡಿದೆ. ಪ್ರಥಮವಾಗಿ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವರಿಗೆ ವಂದನೆಯನ್ನು ಮಾಡುತ್ತಾ, ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನ ಈಗಾಗಲೇ ಜೀರ್ಣೋದ್ಧಾರದ ಅಂತಿಮ ಹಂತದಲ್ಲಿ ನಡೀತಾ ಇದೆ. ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನ ಬಗ್ಗೆ ಬಹಳ ಹಿನ್ನೆಲೆಯನ್ನು ಹೊಂದಂಥ ಒಂದು ದೇವಸ್ಥಾನ. ಇದು ಪುತ್ತೂರು ಸೀಮೆಯಲ್ಲಿ ನಾವು ಕಂಡಾಗೆ ಬಹಳ ಒಂದು ಪವಿತ್ರ ದೇವಸ್ಥಾನವಾಗಿದೆ. ಈಗ ಇದು ಆ ಬಲ್ಲೇರಿ ಕಾಡಿನ ಒಂದು ಅಂತಿಮ ಘಟ್ಟ, ಕೆಳಗಿನ ಘಟ್ಟದಲ್ಲಿ ಬಂದು ನೆಲೆ ಆದ್ದರಿಂದ ಇಲ್ಲಿ ಈಗಾಗಲೇ ಈ ಒಂದು ಸುಬ್ರಹ್ಮಣ್ಯ ದೇವರ ಒಂದು ಪ್ರತಿಷ್ಠಾಪನೆ ನಡೀತಾ ಇದೆ. ಅದರ ಜೊತೆ ಹಲವು ವರ್ಷಗಳಿಂದ ಇಲ್ಲಿ ಬೇರೆ ಬೇರೆ ಪೂಜೆಗಳು ನಡೀತಿರುವಂಥ ಸಂದರ್ಭದಲ್ಲಿ ಜನರು ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಬಂದು ಸೇವೆ ಮಾಡಿಕೊಂಡು ಹೋಗುವಂಥದ್ದನ್ನು ಕಂಡಿದ್ದೇವೆ. ಅದು ನಮಗೆ ಅದರ ಬಗ್ಗೆ ಜ್ಞಾನ ಬಂದದ್ದೇ ಮೊನ್ನೆ ಜೀರ್ಣೋದ್ಧಾರಕ್ಕೆ ಒಂದು ಅನುವು ಮಾಡಿದಾಗ. ನಮಗೆ ಯಾರೂ ಗೊತ್ತಿಲ್ಲದವರು ಬಂದು ಇಲ್ಲಿ ಹಣ ಕೊಟ್ಟು ನಾವು ಈ ದೇವರ ಆಶೀರ್ವಾದದಿಂದ ನಮ್ಮ ಮನೆಯಲ್ಲಿ ಮದುವೆಗಳು ನಡೆದಿದೆ, ನಮ್ಮ ಮಕ್ಕಳಿಗೆ ಮಕ್ಕಳಾಗಿದೆ, ಅದೇ ರೀತಿ ನಮ್ಮ ಕಷ್ಟ ನಮ್ಮ ಆರೋಗ್ಯದ ಬಗ್ಗೆ ಕೂಡ ನಾವು ಬೇಡಿಕೊಂಡಾಗ ನಮಗೆ ಪೂರ್ಣ ಪ್ರಮಾಣದ ಒಂದು ವ್ಯವಸ್ಥೆಯನ್ನು ಈ ದೇವರು ನಮಗೆ ಒದಗಿಸಿದ್ದಾರೆ ಎಂಬ ನೆಲೆಯಲ್ಲಿ ಅವರಷ್ಟಕ್ಕೆ ಬಂದು 50,000, 1 ಲಕ್ಷ, 2 ಲಕ್ಷ ಎಲ್ಲ ಕೊಟ್ಟು ಹೋಗುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಕಂಡಿದ್ದೇವೆ. ಬಹಳ ಒಂದು ವಿಶೇಷ ರೀತಿಯಲ್ಲಿ ಇದರ ಜೀರ್ಣೋದ್ಧಾರ ಕಾರ್ಯ ಕೂಡ ಈಗಾಗಲೇ ನಾವು ಇಷ್ಟರವರೆಗೆ ಇನ್ನು ಕೇವಲ 73 ದಿವಸಗಳಲ್ಲಿ ಈ ಒಂದು ದೇವಸ್ಥಾನದ ಬ್ರಹ್ಮಕಲಶ ನಡೆಯಲಿಕ್ಕಿದೆ. ಆದರೂ ಇಷ್ಟರವರೆಗೆ ನಾವು ಯಾರ ಮನೆಗೆ ಹೋಗಿ ಕೂಡ ಅದಕ್ಕೆ ಬೇಕಾದಂಥ ಒಂದು ಹಣವನ್ನು ಕೇಳುವಲ್ಲಿ ಕೂಡ ನಾವು ಜಾಸ್ತಿ ಒಂದು ಒತ್ತಡವನ್ನು ಹಾಕಿಲ್ಲ. ಊರಿನವರೇ ಬಂದು ಅವರ ಸ್ವಇಚ್ಛೆಯಿಂದ ಬಂದು ಇಷ್ಟರವರೆಗೆ ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡುವಲ್ಲಿ ಕೂಡ ಆ ಜನರು ಯಶಸ್ವಿ ಆಗುವುದನ್ನು ನಾವು ಕಂಡಿದ್ದೇವೆ. ಆದ್ದರಿಂದ ಮುಂದಿನ ದಿವಸಗಳಲ್ಲಿ ಈಗಾಗಲೇ ಇಷ್ಟರವರೆಗೆ ಸಣ್ಣ ಪ್ರಮಾಣದಲ್ಲಿ ಕೆಲಸಗಳು ನಡೀತಾ ಇತ್ತು. ಇನ್ನು ದಿನಕ್ಕೆ ಹೆಚ್ಚಿನ ದಿನ ಇದರಲ್ಲಿ ಹೆಚ್ಚಿನ ಹಣ ಒಂದು ಅಲ್ಲಿ ಕ್ರೋಢೀಕರಣ ಆಗುವಂಥ ವ್ಯವಸ್ಥೆ ಕೂಡ ಇಲ್ಲಿ ಬೇಕಾಗ್ತದೆ. ಆದ್ದರಿಂದ ಮುಂದಿನ ದಿವಸಗಳಲ್ಲಿ ಇನ್ನು ಆ 73 ದಿವಸಗಳಲ್ಲಿ ನಾವೆಲ್ಲರೂ ಇದಕ್ಕೆ ಸಂಬಂಧಪಟ್ಟಂಥ ಕೇವಲ ಆರ್ಯಪ್ಪ ಗ್ರಾಮದವರು ಮಾತ್ರ ಅಲ್ಲ, ಇದಕ್ಕೆ ಬೇರೆ ಬೇರೆ ಗ್ರಾಮದವರು ಕೂಡ ಒಂದು ರೀತಿಯ ಸಂಬಂಧವನ್ನು ಹೊಂದಿಕೊಂಡಂಥ ವ್ಯವಸ್ಥೆಯನ್ನು ನಾವು ಕಂಡಿದ್ದೇವೆ. ಆದ್ದರಿಂದ ಮುಂದಿನ ದಿವಸಗಳಲ್ಲಿ ತಮ್ಮ ಸ್ವಇಚ್ಛೆಯಿಂದ ಬಂದು ಈಗಾಗಲೇ ಯಾವ ರೀತಿಯಲ್ಲಿ ತಾವು ಆ ಒಂದು ಸ್ವಇಚ್ಛೆಯಿಂದ ಬಂದು ಅದಕ್ಕೆ ತಮ್ಮ ದಾನವನ್ನು ಮಾಡ್ತಾ ಇದ್ದೀರಾ, ಅದೇ ರೀತಿ ಮುಂದಿನ ದಿವಸಗಳಲ್ಲಿ ಕೂಡ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗೆ ತಾವೆಲ್ಲರೂ ಮುಂದಿನ ದಿವಸಗಳಲ್ಲಿ ಬಂದು ಆ ಸುಬ್ರಹ್ಮಣ್ಯನ ಆಶೀರ್ವಾದ ಪೂರ್ಣ ಮುಂದಿನ ದಿವಸ ಕೂಡ ನಿಮ್ಮ ಮುಂದೆ ಇದ್ದು, ಅದರ ಜೊತೆ ಈ ಗ್ರಾಮ ಕೂಡ ಒಂದು ರೀತಿಯಲ್ಲಿ ಆರ್ಯಪ್ಪ ಗ್ರಾಮ ಈ ದೇವಸ್ಥಾನ ಜೀರ್ಣೋದ್ಧಾರದ ನಂತರ ಖಂಡಿತವಾಗಿ ಸುಭಿಷ್ಟ ಆಗುವುದರಲ್ಲಿ ಯಾವುದೇ ರೀತಿಯ ಸಂಶಯ ಕೂಡ ಇಲ್ಲ ಎಂಬ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅದರ ಜೊತೆ ಇದಕ್ಕೆ ಸಂಬಂಧಪಟ್ಟ ಜಾಗ ಕೂಡ ಈಗಾಗಲೇ ಸಾಧಾರಣ ಒಂದು 30-35 ಲಕ್ಷದ ಜಾಗವನ್ನು ನಾವು ಕ್ರಯ ಕೊಟ್ಟು ಪರ್ಚೇಸ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಆಚೆ ಈಚೆ ಜಾಗದವರು ಕೂಡ ಅವರ ಒಲವಿನಿಂದಾಗಿ ಬಿಟ್ಟುಕೊಟ್ಟಂಥ ವ್ಯವಸ್ಥೆ ಕೂಡ ಈ ದೇವಸ್ಥಾನದಲ್ಲಿದೆ. ಯಾವುದೇ ಒಂದು ಘರ್ಷಣೆಗಳಿಲ್ಲದೆ, ಯಾವುದೇ ಒಂದು ವೈಮನಸ್ಸಿಲ್ಲದೆ ಈ ಜೀರ್ಣೋದ್ಧಾರ ಬಹಳ ಸುಗಮವಾಗಿ ನಡೀತದೆ. ಅದಕ್ಕೆ ಮುಂದಿನ ದಿವಸಗಳಲ್ಲಿ ತಾವೆಲ್ಲರೂ ಭಾಗಿಯಾಗಿ ತಮ್ಮ ಆ ಒಂದು ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ಈ ಮೂಲಕ ತಾನು ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇನೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ
ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.